ಸುಲಭವಾಗಿ ಮತ್ತು ಅತಿ ಬೇಗನೆ ಕೃಷಿ ಬಿತ್ತನೆ ಕಾರ್ಯ ಮಾಡುವ ಸೀಡೋಗ್ರಾಫರ್ ಯಂತ್ರ ತಯಾರಿಸಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪಡೆದುಕೊಂಡ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದ ರಾಕೇಶ್ ಕೃಷ್ಣ ಇವರಿಗೆ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಯಾಗಿರುವ ಇವರು ಹತ್ತೂರಿನ ಹೆಮ್ಮೆ. ಜನವರಿ 25ರಂದು ಪ್ರಧಾನಿ ನರೇಂದ್ರ ಮೋದಿಯೊಂದಿಗೆ ವರ್ಚುವಲ್ ಮೀಟಿಂಗ್ನಲ್ಲಿ ಕೂಡ ರಾಕೇಶ್ ಕೃಷ್ಣ ಮಾತನಾಡಿದರು. ಇನ್ನು ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹಾಗೂ ವಿದ್ಯಾಸಂಸ್ಥೆಯ ಶಿಕ್ಷಕರು ಹಾಗೂ ಅನೇಕರು ಉಪಸ್ಥಿತರಿದ್ದರು. ದೊಡ್ಡ ಸಂಶೋಧನೆ ಮಾಡಬೇಕಾದಂಥ ಒಂದು ದೊಡ್ಡ ಕೆಲಸನೂ ಇದೆ, ಅವಕಾಶನೂ ತೆರೆದಿದೆ. ಅಲ್ಲಿ ಒಂದು ಮೈದಾನ ಅಂತ ಹೇಳ್ಬೋದು. ಅಲ್ಲಿ ಯಾರ್ಯಾರು ಹೋಗ್ತಾರೋ ಅವರಿಗೆ ಎಲ್ರಿಗೂ ಅವಕಾಶ ಇದೆ. ಅದಕ್ಕೋಸ್ಕರ ರಾಕೇಶ್ ಕೃಷ್ಣ ಅವರು ಈ ದಿಕ್ಕಿನಲ್ಲಿ ತನ್ನ ಹೆಜ್ಜೆಯನ್ನು ಇಡ್ತಾನೆ. ಒಂದೊಂದು ರಿಸರ್ಚ್ ಮಾಡಿದ್ದು ಅದು ದೇಶಕ್ಕೆ ಒಳ್ಳೆಯದನ್ನು ತರ್ತದೆ, ಕೀರ್ತಿಯನ್ನು ತರ್ತದೆ. ಆ ದೃಷ್ಟಿಯಲ್ಲಿ ಅವನು ಮಾಡ್ತಾನೆ ಅಂತ ನಾನು ಅಂದುಕೊಂಡಿದ್ದೇನೆ. ರಿಸರ್ಚ್ ಹಾಗೆ ಇದೆ ನನ್ನ ಮನಸ್ಸಲ್ಲಿ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈ ವಿಂಗಿಗೆ ಸೇರುವಂಥ ಒಂದು ಪ್ರಯತ್ನ ಮಾಡಬೇಕು. ಅವನು ಹೇಳ್ಕೊಂಡ ವಿನೀತವಾಗಿ ಅವನ ತಂದೆಯು ಹೇಳಿದರು, ತಾಯಿಯು ಅದೇ ಮನಸ್ಸಿನಲ್ಲಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಬೀಜ ಬಿತ್ತಿದ್ದು ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಶಾಲೆ. ಸತೀಶರು ಮತ್ತು ಅವರ ಜೊತೆಗಿರುವಂಥ ಇಡೀ ತಂಡ ಅದು ಗೌರವಕ್ಕೆ ಪಾತ್ರರಾಗಿದೆ. ಹಿಂದೆ ಸ್ವಸ್ತಿಕ್ ಪದ್ಮ ಅವನು ಇಲ್ಲಿದ್ದ. ಅವನ ಹೆಸರಿನಲ್ಲಿ ಒಂದು ಗ್ರಹಕ್ಕೆ ಸ್ವಸ್ತಿಕ್ ಅಂತ ಹೆಸರಿಟ್ಟಿದೆ. ರಾಕೇಶ, ನಿನ್ನ ಹೆಸರು ಹಾಗೆ ಇಡುವ ಹಾಗೆ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಅಂತ ದೊಡ್ಡ ಸಾಧನೆಗಳ ಕಡೆಗೆ ಹೋಗಬೇಕು ಅಂತ. ನೀವು ಡಾಕ್ಟರ್ ಆದರೆ, ಇಂಜಿನಿಯರ್ ಆದರೆ, CA ಆದರೆ ನೀವು ಹಣ ಮಾಡ್ಬೋದು, ಕೊನೆಗೆ ಇನ್ಕಮ್ ಟ್ಯಾಕ್ಸ್ ರೈಡು ಆಗ್ಬೋದು, ಅಷ್ಟೇ ಆಗ್ಬೋದು. ಅದಕ್ಕಿಂತ ಹೆಚ್ಚು ಏನಾಗೋದಿಲ್ಲ. ಸಾಧನೆಗಳನ್ನು ಮಾಡ್ತಾ ಹೋದರೆ ಅದು ದೇಶ ಹಿತ, ಜಗತ್ತಿನ ಹಿತ, ಭಾರತದ್ದೇ ಜವಾಬ್ದಾರಿ. ನೆನಪಿಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಜಗತ್ತಿನ ಹಿತ ಅದನ್ನು ಕಾಪಾಡೋದು, ಆ ದಿಕ್ಕಿನಲ್ಲಿ ಯೋಚನೆ ಮಾಡೋದು ಭಾರತ ಮಾತ್ರ. ಯಾಕಂದರೆ ಎಲ್ಲರ ವಿಚಾರವನ್ನು ಅಪ್ಪಿಕೊಳ್ಳುವ ಒಂದೇ ಒಂದು ದೇಶ, ಒಂದೇ ಒಂದು ಸಮಾಜ ನಮ್ಮದಾದ್ದರಿಂದ ಇಡೀ ಜಗತ್ತಿಗೆ ಮೇಲ್ಪಂಕ್ತಿಯಾಗಿ ನಿಲ್ಲುವಂಥ, ಜಗತ್ತಿಗೆ ಈ ಬಾರಿನೂ ಲಸಿಕೆಯನ್ನು ಕೊಟ್ಟರು, ಔಷಧಿಯನ್ನು ಕೊಟ್ಟರು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಔಷಧಿಯನ್ನು ಕೊಟ್ಟಂಥ ದೇಶ ಜಗತ್ತಿನಲ್ಲಿ ಇನ್ಯಾವುದಿಲ್ಲ. ಅಮೇರಿಕನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇನ್ನೊಂದು ದೇಶಗಳಿಗೆ ಈ ರೀತಿ ಅವರ ಬದುಕಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಭಾರತ ಮಾಡ್ತಾ ಇದೆ. ಆ ಭಾರತಕ್ಕೆ ಶಕ್ತಿ ಕೊಡುವಂಥ ಕೆಲಸ ಈ ರೀತಿಯ ಬೇರೆ ಬೇರೆ ಸಂಶೋಧನೆಗಳು ಮಾಡ್ತಾ ಹೋಗೋದರಿಂದ. ಅದಕ್ಕೋಸ್ಕರ ಕೃಷಿಯನ್ನು ಅವರ ತಂದೆ 16 ವರ್ಷಗಳಿಂದ ಕೃಷಿಯನ್ನು ಇಟ್ಕೊಂಡು, ಇಂಜಿನಿಯರ್ ಆದರೂ ಕೃಷಿ ಪ್ರಧಾನ ಅಂತ ಇಟ್ಕೊಂಡು ಭಾರಿ ಸಂತೋಷ ಆಯ್ತು ನನಗೆ.